ಶ್ರೀ ಕ್ಷೇತ್ರ ಕೊಲ್ಲೂರು ಶ್ರೀ ಮೂಕಾಂಬಿಕಾ ಸಭಾಭವನದಲ್ಲಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು 2019ನೇ ಸಾಲಿನ ಪ್ರತಿಷ್ಠಿತ ಪಾರ್ತಿ ಸುಬ್ಬ ಪ್ರಶಸ್ತಿ, ಗೌರವ ಪ್ರಶಸ್ತಿ, ಯಕ್ಷಸಿರಿ ವಾರ್ಷಿಕ ಪ್ರಶಸ್ತಿ ಮತ್ತು ಪುಸ್ತಕ ಬಹುಮಾನ ಪ್ರದಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಶಾಸಕ ಎಂಬಿ ಸುಕುಮಾರ್ ಶೆಟ್ಟಿ ಅವರು ಉದ್ಘಾಟಿಸಿದರು. ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷ ಎಂಎ ಹೆಗಡೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಕಾರ್ಯಕ್ರಮದಲ್ಲಿ ಕೇಶವ ಶೆಟ್ಟಿಗಾರ್ ಅವರಿಗೆ 2019ನೇ ಸಾಲಿನ ಪಾರ್ತಿ ಸುಬ್ಬ ಪ್ರಶಸ್ತಿ, ಡಾಕ್ಟರ್ ರಾಮಕೃಷ್ಣ ಗುಂದಿ ಅವರಿಗೆ ಗೌರವ ಪ್ರಶಸ್ತಿ, ನಲ್ಲೂರು ಜನಾರ್ದನ ಆಚಾರ್ಯ ಅವರ ಪರವಾಗಿ ಅವರ ಪತ್ನಿ ಆರ್ಕೋಡು ಮೋಹನದಾಸ ಶೆನೈ, ಮಹಮ್ಮದ್ ಗೌಸ್, ಮಾರೂರು ರಾಮಚಂದ್ರ ಹೆಗಡೆ, ಎಂಎನ್ ಹೆಗಡೆ ಹಳವಳ್ಳಿ, ಹಾರಾಡಿ ಸರ್ವೋತ್ತಮ ಗಾಣಿಗ ಅವರಿಗೆ ಯಕ್ಷಸಿರಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸಾರಾಸಾರ ಅರಿತು ಹೇಳುವಾತರು, ಅರಿಯದ ಶಿಷ್ಯಗೆ ಅರಿವ ನೀಡುವಾತರು, ಅಜ್ಞಾನದ ಬದುಕಿಗೆ ಬೆಳಕಾಗುವಾತರು, ಶಿಸ್ತು, ಕ್ಷಮೆ, ಕರುಣೆಯ ಸಾಕಾರ ಮೂರ್ತಿಯಂತಿರುವ ಕೇಶವ ಶೆಟ್ಟಿಗಾರ್ ಅಂಬತಾನೆಯ ಮುದ್ರಾಡಿಯವರು ಪವಿತ್ರವಾದ ಶಿಕ್ಷಕ ಹುದ್ದೆಯನ್ನು ನಿಭಾಯಿಸಿ ನಮ್ಮೆಲ್ಲರ ನೆಚ್ಚಿನ ಸಾಹಿತಿಯಾಗಿ ಯಕ್ಷಗಾನ ರಂಗಭೂಮಿಯಲ್ಲಿ ಆವಾಗ ಮುದ್ರಾಡಿಯವರು ನಮ್ಮ ಕಾಲೇಜಿಗೆ ಬರ್ತಾ ಇದ್ದಾರೆ. ಅಂತ ಒಬ್ಬ ಸಜ್ಜನ, ಸಚ್ಚಾರಿತ್ರ್ಯವುಳ್ಳ ಪ್ರಾಮಾಣಿಕ ವ್ಯಕ್ತಿಯನ್ನು ಇವತ್ತು ಪಾರ್ತಿ ಸುಬ್ಬ ಪ್ರಶಸ್ತಿ ಪ್ರದಾನ ಮಾಡಿದ್ರಿಂದ ಬಹಳ ಸಂತೋಷ ಆಗಿದೆ. ವಿಶೇಷವಾಗಿ ಗೌರವ ಪ್ರಶಸ್ತಿ 50,000 ರೂಪಾಯಿಯ ಹಮ್ಮಿಣಿಯೊಂದಿಗೆ ಕನ್ನಡ ಸಾಹಿತ್ಯ ಪರಿಷತ್ ಪುಣ್ಯಕ್ಷೇತ್ರ. ಈ ಕ್ಷೇತ್ರ ದಕ್ಷಿಣ ಭಾರತದ ಶ್ರೇಷ್ಠ ಸಾನ್ನಿಧ್ಯಗಳಲ್ಲಿ ಒಂದು. ಇಡೀ ದೇಶದ ಎಲ್ಲ ಕೇಂದ್ರಗಳು ಮಂತ್ರ, ತಂತ್ರ, ಜ್ಯೋತಿಷ್ಯವನ್ನು ಪ್ರಥಮ ಹಂತದಲ್ಲಿ ಪ್ರಾರಂಭ ಮಾಡುವಂತಹ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಬಂದು ಅವರು ದೇವಿಯ